ಮಾಜಿ ಮೀನುಗಾರಿಕಾ ಸಚಿವ ದಿವಂಗತ ವಸಂತ್ ವಿ ಸಾಲ್ಯಾನ್ ಕಾಪುವಿನಲ್ಲಿ ಜೆಟ್ಟಿ ನಿರ್ಮಾಣಕ್ಕೆ ಮುಂದಡಿ ಇಟ್ಟಿದ್ದರಾದರೂ ಆ ಬಳಿಕ ಯಾವುದೇ ಪ್ರಯತ್ನ ಇಲ್ಲದ ಕಾರಣ ನಮ್ಮ ಜೆಟ್ಟಿ ನಿರ್ಮಾಣದ ಕನಸು ಕನಸಾಗಿಯೇ ಉಳಿಯುವಂತಾಗಿದೆ ಎಂಬುದಾಗಿ ಕಾಪು ದೀಪಸ್ತಂಭ ಬಳಿ ಬೀಚ್ ವೀಕ್ಷಣೆಗೆ ಆಗಮಿಸಿದ ಬಂದರು ಮತ್ತು ಮೀನುಗಾರಿಕಾ ಸಚಿವ ಅಂಗಾರ ಅವರ ಜೊತೆ ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಅಂಗಾರೊಂದಿಗೆ ಮಾತನಾಡಿದ ಮೀನುಗಾರ ಮುಖಂಡ ಬಾಲಕೃಷ್ಣ ಎಂ ಕೋಟ್ಯಾನ್ ಅವರು ಪ್ರವಾಸೋದ್ಯಮದ ಹೆಸರಿನಲ್ಲಿ ಜನರನ್ನ ಬೀಚ್ಗೆ ಸೆಳೆಯುವ ನಿಟ್ಟಿನಲ್ಲಿ ಕಡಲ ತಡಿಯೆಲ್ಲೆಡೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಆದರೆ ಆ ಕಾಮಗಾರಿಯ ಆಯುಷ್ಯ ಕೇವಲ ಒಂದು ಮಳೆಗಾಲವಷ್ಟೇ. ಮಳೆಗಾಲದಲ್ಲಿ ಸಮುದ್ರದ ಅಬ್ಬರಕ್ಕೆ ಕಡಲ ತಡಿಯ ಕಾಮಗಾರಿಗಳು ಸಮುದ್ರ ಪಾಲಾಗುತ್ತಿರುವುದು ನಿರಂತರವಾಗಿ ನಡೆಯುತ್ತಿದೆ. ಮತ್ತು ಕೂಡ ಇಂತಹ ಆಯುಷ್ಯರಹಿತ ಕಾಮಗಾರಿ ನಡೆಸಿ ಸರ್ಕಾರದ ಹಣ ಪೋಲು ಮಾಡುವ ಬದಲು ಅಲ್ಲಲ್ಲಿ ಜೆಟ್ಟಿ ನಿರ್ಮಾಣ ಮಾಡಿದ್ರೆ ಬಡಪಾಯಿ ಮೀನುಗಾರರಿಗೆ ಮೀನುಗಾರಿಕೆ ನಡೆಸಲು ಸಹಕಾರಿಯಾಗಬಹುದು ಎಂಬ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಪರಿಶೀಲಿಸುವ ಭರವಸೆಯನ್ನ ಸಚಿವರು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಪು ಶಾಸಕ ಲಾಲಾಜಿ ಆರ್ ಮೆಂಟನ್ ಜೊತೆಗಿದ್ರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.